ಮಂಗಳೂರು ನಗರದ ಹಲವು ಕಡೆಗಳಲ್ಲಿ ಈ ಮಳೆಗಾಲಕ್ಕೂ ಕಾಂಕ್ರೀಟೀಕರಣ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಬಹುತೇಕ ಕಾಮಗಾರಿಗಳು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಯಂತಾಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ, ನಾವು ಮಾಡಿದ್ದೆ ಕಾಮಗಾರಿ ಎಂಬಂತೆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ವರ್ಕ್ ಆರ್ಡರ್ ಸಿಕ್ಕ ಬಳಿಕ ಅದೇನು ಕಾಮಗಾರಿ ಮಾಡ್ತಾರೋ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಣ್ಣೆತ್ತಿ ನೋಡೋದಿಲ್ಲ. ಕಾಮಗಾರಿ ಮುಗಿಸಿ ಬಿಲ್ ಪಡೆಯುವುದಷ್ಟೇ ಇವರ ಮೂಲ ಉದ್ದೇಶ. ಇದಕ್ಕೆ ಪೂರಕ ಎಂಬಂತೆ ಇದೀಗ ಕಾಮಗಾರಿ ನಡೆಸಿದ ಕೇವಲ 24 ಗಂಟೆಗಳಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಹಾಕುವ ಅಧಿಕಾರಿಗಳ ಅಬ್ಬೆಪಾರಿ ಕೆಲಸ ಕಂಡು ಬಂದಿದೆ. ನಗರದ ನಂತೂರು ಬಳಿ ರಸ್ತೆ ಕಾಂಕ್ರೀಟೀಕರಣ ಮುಗಿದು ಸಂಚಾರಕ್ಕೆ ಅನುವು ಮಾಡಿದ 24 ಗಂಟೆಯಲ್ಲೇ ಮತ್ತೆ ಕಾಂಕ್ರೀಟ್ ರಸ್ತೆ ಒಡೆಯಲು ಆರಂಭವನ್ನ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ನಂತೂರಿನಲ್ಲಿರುವಂತಹ ಪದವು ಸ್ಕೂಲ್ ಎಯ್ಯಾಡಿ ಶರ್ಬತ್ ಕಟ್ಟೆ ಸಂಪರ್ಕಿಸುವ ರಸ್ತೆ ಕಾಂಕ್ರೀಟೀಕರಣ ಹಿನ್ನೆಲೆ ತಿಂಗಳಿನಿಂದ ರಸ್ತೆಯ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಸದ್ಯ ಕಾಂಕ್ರೀಟೀಕರಣ ಮುಗಿದು ಕ್ಯೂರಿಂಗ್ ಆಗಿ ಸಂಚಾರಕ್ಕೆ ನಿನ್ನೆ ಅನುವು ಮಾಡಿಕೊಟ್ಟಿದ್ರು. ಅದಾದ 24 ಗಂಟೆಯಲ್ಲೇ ಮತ್ತೆ ಕಾಂಕ್ರೀಟ್ ರಸ್ತೆ ಒಡೆಯಲು ಆರಂಭವನ್ನ ಮಾಡಿದ್ದಾರೆ. ಇದು ಯಾವ ರೀತಿಯ ಕಾಮಗಾರಿ, ಯಾರಪ್ಪನ ದುಡ್ಡು ಎಂದು ಹೀಗೆ ಖರ್ಚು ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯರು ಇಂಜಿನಿಯರ್ಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮಂಗಳೂರು ನಗರದ ಸ್ಮಾರ್ಟ್ ಸಿಟಿಯ ಕೆಲವು ಅವಾಂತರಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗ್ತಾ ಇದೆ. ಈ ಮಧ್ಯೆ ರಸ್ತೆ ತೆರವು ಮಾಡಿದ ಬೆನ್ನಲ್ಲೇ ಕಾಂಕ್ರೀಟ್ ಒಡೆಯುವ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಕಾಂಕ್ರೀಟ್ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ರಸ್ತೆ ಸರಿಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಂದು ಕಾರ್ಮಿಕರು ಮಾಹಿತಿಯನ್ನು ನೀಡಿದ್ದಾರೆ.